ಪುರಾಣ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳದಲ್ಲಿ ಜಾತ್ರಾ ಉತ್ಸವದ ಪ್ರಯುಕ್ತ ದೇವಳಕ್ಕೆ ಸಂಬಂಧಪಟ್ಟ ಅತ್ತೂರು ಕೊಡೆತೂರು ಗ್ರಾಮಸ್ಥರಿಂದ ತೂಟಿದಾರ ಸೇವೆ ದೇವಳದ ರಥಬೀದಿಯಲ್ಲಿ ನಡೆಯಿತು. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ನಡೆಯುವ ತೂಟಿದಾರ ಸೇವೆ ಬಹಳ ವಿಶೇಷತೆಯಿಂದ ಕೂಡಿದೆ. ವರ್ಷಂಪ್ರತಿ ನಡೆಯುವ ಈ ತೂಟಿದಾರ ಜಾತ್ರಾ ಉತ್ಸವದ ಕೊನೆಯ ದಿನ ನಡೆಯುತ್ತದೆ. ಅಂದು ಮುಂಜಾನೆ ಕವಟೋದ್ಘಾಟನೆ ಬಳಿಕ ಮಧ್ಯಾಹ್ನ ಮಹಾಪೂಜೆ, ಆನಂತರ ರಾತ್ರಿ ಎಕ್ಕಾರ್ನಿಂದ ಕಟೀಲು ದೇವಳದವರೆಗೆ ದುರ್ಗೆ ಕಟ್ಟೆಪೂಜೆ ಸ್ವೀಕರಿಸಿ ಬರುವ ಸಂದರ್ಭ ಶಿಬರೂರು ಕೊಡೆಮಣಿತಾಯ ದೈವದ ಆಗಮನವಾಗುತ್ತದೆ. ಮಧ್ಯರಾತ್ರಿ ಸುಮಾರು 12 ಗಂಟೆಗೆ ಕಟೀಲು ದುರ್ಗೆ ಮತ್ತು ಶಿಬರೂರು ಕೊಡೆಮಣಿತಾಯ ದೈವದ ಭೇಟಿ ನಡೆದು ಮೆರವಣಿಗೆಯ ಮೂಲಕ ರಥಬೀದಿಗೆ ಬಂದು ನಂತರ ದುರ್ಗೆಯ ರಥೋತ್ಸವ ನಡೆಯುತ್ತದೆ. ಬಳಿಕ ಅಜಾರಿನ ನಂದಿನಿ ನದಿಯಲ್ಲಿ ದುರ್ಗೆಯ ಜಲಕ ನಡೆದು ತೂಟಿದಾರದಲ್ಲಿ ಭಾಗವಹಿಸುವ ಮಾಖಣೆಯ ಭಕ್ತರು ದೇವರ ಜಲಕದ ನಂತರ ಕಟೀಲು ರಥಬೀದಿಗೆ ಬಂದು 3 ಸುತ್ತುಗಳ ತೂಟಿದಾರ ನಡೆಯುತ್ತದೆ. ಕೆಲ ಸಂದರ್ಭ ಇದು ಅತಿರೇಕಕ್ಕೆ ಹೋಗುವ ಸಾಧ್ಯತೆ ಇರುವುದರಿಂದ ಮಾಗಣೆಯ ಸಂಬಂಧಪಟ್ಟ ಪ್ರತಿಷ್ಠಿತ ಮನೆತನದವರು ಇದನ್ನು ನಿಯಂತ್ರಿಸಿ ಹತೋಟಿಗೆ ತರುತ್ತಾರೆ. ನಂತರ ದೇವಸ್ಥಾನದ ಮುಂದೆ ತೂಟಿದಾರದಲ್ಲಿ ಪಾಲ್ಗೊಂಡವರಿಗೆ ಓಕುಳಿ ನೀರನ್ನ ತಯಾರಿಸಿ ಇಡುತ್ತಾರೆ. ಅದರಲ್ಲಿ ಸ್ನಾನ ಮಾಡಿ ಬರ್ತಾರೆ. ಉರಿಯುವ ಬೆಂಕಿ ತಮ್ಮ ಮೈ ಮೇಲೆ ಬಿದ್ದರೂ ಯಾವುದೇ ರೀತಿಯ ಸುಟ್ಟ ಗಾಯಗಳು ಆಗುವುದಿಲ್ಲ. ಒಂದು ವೇಳೆ ಚಿಕ್ಕ ಪುಟ್ಟ ಗಾಯಗಳು ನಡೆದರೂ ಅದಕ್ಕೆ ದೇವರ ಪ್ರಸಾದವೇ ಔಷಧಿಯಾಗಿರುತ್ತದೆ. ವಿಶೇಷವೆಂದರೆ ತಮಗೆ ಆಪ್ತರಾದವರು ತೂಟಿದಾರದಲ್ಲಿ ವೈರಿಗಳಂತೆ ವರ್ತಿಸುತ್ತಾರೆ. ಆದರೆ ತೂಟಿದಾರ ಮುಗಿದಂತೆ ಎಲ್ಲರೂ ಒಂದಾಗ್ತಾರೆ. 100 ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವ ತೂಟಿದಾರ ಜನರಿಗೆ ಮನೋರಂಜನೆ ಹಾಗೂ ಭಕ್ತಿಯ ಪರಾಕಾಷ್ಠೆಯ ನಿದರ್ಶನ. ಇದರ ಹಿಂದೆ ಧಾರ್ಮಿಕ ನಂಬಿಕೆಯೂ ಇದೆ. ಅರುಣಾಸುರನ್ನ ಸಂಹರಿಸಿದ ದೇವಿ ವಿಜಯಿಯಾಗಿ ಬರುವ ವೇಳೆ ಈ ರೀತಿ ಬೆಂಕಿಯಿಂದ ಸ್ವಾಗತ ಕೋರಿದ ಸಮಯ ಎಂಬ ಪ್ರತೀತಿ ಮಾತ್ರವಲ್ಲದೆ ಅಗ್ನಿಯು ಶುದ್ಧತೆಯ ಸಂಕೇತವಾದ ಕಾರಣ ಕಟ್ಟೆಪೂಜೆ ನಡೆಸಿ ಬರುವ ದುರ್ಗೆ ಅಗ್ನಿಯ ಮೂಲಕ ಶುದ್ಧಗೊಂಡು ದೇವಳದ ಒಳಗೆ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆಯೂ ಇದೆ. ನಿಶಾಂತ್ ಶೆಟ್ಟಿ, ಕಿಲೆಂಚೂರು, ವಿಫೋ ನ್ಯೂಸ್ 24/7 ಮುಲ್ಕೆ.